ಶಾಸಕ ರಾಜೇಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ಬಂಟ್ವಾಳ ಬಿಜೆಪಿ ವತಿಯಿಂದ ಬಿಜೆಪಿ ಕಾರ್ಯಕರ್ತರಿಗಾಗಿ ದಿ ಕಾಶ್ಮೀರ್ ಫೈಲ್ ಚಿತ್ರದ ಉಚಿತ ಪ್ರದರ್ಶನ ಏರ್ಪಡಿಸಲಾಗಿದ್ದು 700ಕ್ಕೂ ಅಧಿಕ ಮಂದಿ ಏಕಕಾಲದಲ್ಲಿ 2 ಪರದೆಗಳಲ್ಲಿ ಚಿತ್ರ ವೀಕ್ಷಿಸಿದರು. ಹಿಂದೂ ಪಂಡಿತರ ಹತ್ಯೆಯ ನೈಜ ಘಟನೆಯ ಆಧಾರಿತ ನಿರ್ಮಿಸಲಾದ ಈ ಚಿತ್ರ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿದ್ದು ರಾಜ್ಯದ ಬಹುತೇಕ ಕಡೆಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ಚಿತ್ರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಬಂಟ್ವಾಳದಲ್ಲಿ ಚಿತ್ರಮಂದಿರ ಇಲ್ಲದ ಕಾರಣ ರಾಜೇಶ್ ನಾಯ್ಕ್ ಉಳ್ಳೆಪಾಡಿಗುತ್ತು ಅವರು ಮಂಗಳೂರಿನ ಭಾರತ್ ಮಹಲ್ನ 2 ಥಿಯೇಟರ್ಗಳಲ್ಲಿ ಚಿತ್ರ ವೀಕ್ಷಣೆಗೆ ಅವಕಾಶ ಕಲ್ಪಿಸಿಕೊಟ್ಟರು. 10ಕ್ಕೂ ಅಧಿಕ ಬಸ್ಗಳನ್ನು ಚಿತ್ರ ವೀಕ್ಷಣೆಗೆ ಉಚಿತವಾಗಿ ಕರೆತರಲಾಗಿತ್ತು. ಕಾಶ್ಮೀರಿ ಫೈಲ್ಸ್ ಇದು ಕೇವಲ ಕಾಶ್ಮೀರಕ್ಕೆ ಸೀಮಿತವಾಗಿಲ್ಲ, ಜಗತ್ತಿನಲ್ಲಿ ಮುಸ್ಲಿಮರ ನಡವಳಿಕೆಯನ್ನು ಈ ಚಿತ್ರದಲ್ಲಿ ವಿಶ್ಲೇಷಿಸಲಾಗಿದೆ ಎಂದು ಚಿತ್ರ ವೀಕ್ಷಣೆ ಮಾಡಿದ ಬಳಿಕ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಹೇಳಿದರು. ಹಿಜಾಬ್ ವಿಚಾರದಲ್ಲಿ ಹೈಕೋರ್ಟ್ ನೀಡಿದ ಆದೇಶವನ್ನು ಧಿಕ್ಕರಿಸಿ ಸಂವಿಧಾನ ವಿರೋಧವಾದ ನ್ಯಾಯ ವಿರೋಧಿ ಪ್ರತಿಭಟನೆ ನಡೆಸಿರುವುದು ಇವರ ಭಯೋತ್ಪಾದನೆ ಮತ್ತು ಭಯೋತ್ಪಾದಕ ಸಂಘಟನೆಗೆ ಬೆಂಬಲ ನೀಡುತ್ತಿರುವುದು ಸ್ಪಷ್ಟವಾಗುತ್ತೆ ಎಂದು ಹೇಳಿದರು. ಇದು ಬರೀ ಕಾಶ್ಮೀರದ ಘಟನೆ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಮುಸಲ್ಮಾನರು ಹಾಗೆ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಒಂದು ನೈಜ ಚಿತ್ರ. ಕಾಶ್ಮೀರವಲ್ಲ, ಅದು ಭಾರತದಾದ್ಯಂತ, ಕರ್ನಾಟಕ ಹೋದು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದು ಅದೇ ರೀತಿ ನಡ್ಕೊಂಡು ಬಂದಿದ್ದಾರೆ, ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹಾಗೆ ನಡೀತಾ ಹೋಗ್ತದೆ. ಅದಕ್ಕೆ ತಾಜಾ ಉದಾಹರಣೆ ಮೊನ್ನೆ 17ನೇ ತಾರೀಕಿಗೆ ಹೈಕೋರ್ಟ್ ಕೊಟ್ಟಿರುವಂಥ ಆದೇಶವನ್ನು ಧಿಕ್ಕರಿಸಿ ಸಂವಿಧಾನಕ್ಕೆ ವಿರೋಧವಾದಂಥ, ನ್ಯಾಯಕ್ಕೆ ವಿರೋಧವಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಂದರೆ ಪೂರ್ತಿಯಾಗಿ ಭಯೋತ್ಪಾದಕರ ಸಂಘಟನೆಗೆ ಬೆಂಬಲವಾಗಿ ನಿಂತುಕೊಂಡಂಥ ಜನ ಇಲ್ಲಿ ಮುಸಲ್ಮಾನ. ಯಾರನ್ನು ನಂಬುದು ನಾವು? ಕಾಶ್ಮೀರದಲ್ಲಿ ಮೊದಲನೇ ಘಟನೆ ತೋರಿಸ್ತಾರಲ್ಲ, ಅವನ ಮಿತ್ರನೇ ಅವನು ಆ ಡ್ರಮ್ಮಿನೊಳಗೆ ಇದ್ದಾನೆ, ಅವನನ್ನು ಕೊಲ್ಲಿ ಅಂತ ಹೇಳಿದಲ್ಲ, ಅದೇ ಘಟನೆ ಇವತ್ತು ನಡೀತಾ ಇರುವಂಥದ್ದು. ಅದೇ ರೀತಿ ಭಯೋತ್ಪಾದಕರು ಇಲ್ಲಿರುವಂಥ ಸುತ್ತಲಿರುವಂಥ ಅನೇಕ ಜನ ಮುಸಲ್ಮಾನರು ನಾವು ನಿಮ್ಮ ಮಿತ್ರರು ಅಂತ ಹೇಳಿ ಇದೇ ದ್ರೋಹದ ಕೆಲಸ ಮಾಡ್ತಾರೆ. ಅವರಿಗೆ ಅದೇ ಪಾಠ ಸಿಕ್ಕಿದೆ, ಮದ್ರಸದಲ್ಲಿ ಅದೇ ಸಿಕ್ಕಿದೆ, ಅದಾದ ಮೇಲೆ ಅವರಲ್ಲಿ ಮಸೀದಿಯಲ್ಲಿ ಅದೇ ಶಿಕ್ಷಣ ಸಿಗ್ತಾ ಇದೆ. ಮೊನ್ನೆ ನ್ಯಾಯಾಧೀಶರ ಮೇಲೆ ಆಕ್ರಮಣ ಮಾಡ್ತೇವೆ ಅಂದರೆ ಹೇಗೆ ಕಾಶ್ಮೀರದಲ್ಲಿ ಒಬ್ಬ ನ್ಯಾಯಾಧೀಶರನ್ನು ಕೊಂದಿದ್ದಾರೆ, ಗಂಜುವನ್ನು, ಅದೇ ರೀತಿ ಕೊಲ್ತೇವೆ ಅಂತ ಹೇಳುವಂಥ ಪ್ರಯತ್ನ ನಡೀತಾ ಇದೆ. ಇಲ್ಲ, ಇದು ಜಗತ್ತಿನ ವಿಷಯ ಮತ್ತು ಇಡೀ ಭಾರತದ ಆದ್ಯಂತ ನಡೀತಾ ಇರುವಂಥದ್ದು. ಅದಕ್ಕೋಸ್ಕರ